ಕೊರೋನಾ ವೈರಸ್ ಸೋಂಕಿನಿಂದ ಭಾರತ ಲಾಕ್ಡೌನ್ ಘೋಷಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿಯ ವತಿಯಿಂದ ಬಡವರಿಗೆ ಉಚಿತ ಆಹಾರ ಸಾಮಗ್ರಿ ವಿತರಣೆ ಕಾರ್ಯಕ್ರಮ ಮಂಗಳೂರಿನ ಕದ್ರಿಯಾ ಮೈದಾನದಲ್ಲಿ ಜರುಗಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೂ ಬಿಜೆಪಿ ವತಿಯಿಂದ ಆಹಾರ ಸಾಮಗ್ರಿ ವಿತರಣಾ ಕಾರ್ಯಕ್ರಮ ನಡೆಯುತ್ತಿದೆ. ಈ ಸಂದರ್ಭ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು, ಜಿಲ್ಲೆಯ 7 ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಿಗೆ ಕೈಯಿಂದಲೇ ಹಣ ಹಾಕಿ ಆಹಾರದ ಪೊಟ್ಟಣಗಳನ್ನು ವಿತರಿಸುತ್ತಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಆಹಾರದ ಪೊಟ್ಟಣ ಹಂಚುವ ಕೆಲಸ ಕಾರ್ಯಗಳು ಆಗಿದೆ. ಇದೀಗ 15,000 ಆಹಾರ ಸಾಮಗ್ರಿಗಳನ್ನು ಎಲ್ಲಾ ವಿಧಾನಸಭಾ ಕ್ಷೇತ್ರದ ಬಡ ಜನರಿಗೆ ಹಂಚುವ ಕಾರ್ಯ ಆಗ್ತಿದೆ ಎಂದು ಹೇಳಿದರು. ಪ್ರತಿಯೊಬ್ಬ ಕಾರ್ಯಕರ್ತ 5 ಜನರಿಗೆ ಆಹಾರವನ್ನು ಒದಗಿಸಬೇಕು. ಈ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಶಾಸಕರುಗಳಿಗೆ, ನಮ್ಮೆಲ್ಲ ಪಕ್ಷಗಳಿಗೆ ನಾವು ನಿರ್ದೇಶನವನ್ನು ನೀಡಿದ್ವಿ. ನನಗೆ ಬಹಳ ಆನಂದ ಏನು ಹೇಳಿದರೆ, ನಮ್ಮ ರಾಜ್ಯದಲ್ಲಿ ಮಾದರಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ 7 ಶಾಸಕರು ಮತ್ತು ಶಾಸಕರು ಇಲ್ಲದೇ ಇರತಕ್ಕಂಥ ಮಂಗಳೂರು ಕ್ಷೇತ್ರ, ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇಲ್ಲದೇ ಇರತಕ್ಕಂಥ ಮಂಗಳೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪೊಟ್ಟಣಗಳನ್ನು ಕೊಟ್ಟು ಪ್ರತಿಯೊಂದು ಮನೆಯನ್ನು ಗುರುತಿಸಿ ತಲುಪಿಸುವಂಥ ಕೆಲಸವನ್ನು ಈ ಶಾಸಕರುಗಳ ತಂಡ ಮಾಡಿದೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಮೋದಿ ಕಿಟ್ ಅನ್ನುವಂಥ ಹೆಸರಿನಲ್ಲಿ ತಮ್ಮ ಕೈಯಿಂದ ಹಣವನ್ನು ಹಾಕಿ ಜನರಿಗೆ ಮೋದಿಯ ಹೆಸರಿನಲ್ಲಿ ಪೊಟ್ಟಣವನ್ನು ಕೊಡುವಂಥ ಕೆಲಸವನ್ನು 8 ಕ್ಷೇತ್ರಗಳಲ್ಲಿ ಮಾಡಿದ್ದಾರೆ. ಹಾಗೆ ಭಾಳಷ್ಟು ಜನರಿಗೆ ತಪ್ಪು ಕಲ್ಪನೆಗಳಿದ್ದಾವೆ, ಮೋದಿ ಕಲಿಸಿಕೊಟ್ಟಿದ್ದಾರೆ. ಆದರೆ ಇದೆಲ್ಲವೂ ಶಾಸಕರುಗಳು ಅವರ ನೇತೃತ್ವದಲ್ಲಿ ಅವರ ಇಚ್ಛಾಶಕ್ತಿಯಿಂದ ಮತ್ತು ಅಲ್ಲಿಯ ಕ್ಷೇತ್ರದ ಅಧ್ಯಕ್ಷರುಗಳನ್ನು ಇಟ್ಟುಕೊಂಡು ಕೊಟ್ಟಿದ್ದಾರೆ. ಹಾಗಾಗಿ ಅತಿ ಹೆಚ್ಚು ಪೊಟ್ಟಣಗಳನ್ನು ಹಂಚುವ ಕೆಲಸ ಕಾರ್ಯಗಳು ನಮ್ಮ ಕಡೆಯಿಂದ ಆಗಿದೆ. ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ, ಅವರ ಸಹಕಾರದಿಂದ, ಅವರ ಮಾರ್ಗದರ್ಶನದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 16,500 ಜನರಿಗೆ ಮಧ್ಯಾಹ್ನ ಮತ್ತು ರಾತ್ರಿಯ ಆಹಾರವನ್ನು ಒದಗಿಸ್ತಕ್ಕಂಥ ಮನೆ ಇಲ್ಲದವರಿಗೆ, ವ್ಯವಸ್ಥೆಗಳಿಲ್ಲದೆ ಇರತಕ್ಕಂಥವರಿಗೆ ಒದಗಿಸುವಂಥ ಕೆಲಸವನ್ನು ಧಾರ್ಮಿಕ ದತ್ತಿ ಇಲಾಖೆಯ ಕಡೆಯಿಂದ ಅವರು ಘೋಷಣೆ ಮಾಡಿದ್ದಾರೆ. ಈ ಸಂದರ್ಭ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಶಾಸಕರಾದ ವೇದವ್ಯಾಸ್ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ಉಮಾನಾಥ್ ಕೋಟ್ಯನ್, ಹರೀಶ್ ಪೂಂಚಾ, ಸಂಜೀವ ಮಠಂದೂರು, ಎಸ್ ಅಂಗಾರ, ಬಿಜೆಪಿಯ ಜಿಲ್ಲಾಧ್ಯಕ್ಷ ಸುದರ್ಶನ್, ಮಂಗಳೂರು ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ್ ಉಪಸ್ಥಿತರಿದ್ದರು. ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷರು ಸಂಸದರಾಗಿರುವಂಥ ನಳಿನ್ ಕುಮಾರ್ ಅವರು 15,000 ಆಹಾರದ ಕಿಟ್ಗಳನ್ನು ಎಲ್ಲ ನಮ್ಮ ಜಿಲ್ಲೆಗೆ, ಯಾರಿಗೆ ಶಕ್ತಿ ಇಲ್ಲ, ಯಾರಿಗೆ ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೆ, ಯಾರು ತುತ್ತೂಟಕ್ಕೆ ಸಮಸ್ಯೆಯಲ್ಲಿದ್ದಾರೆ, ಯಾರಿಗೆ BPL APL ಎರಡೂ ಕಾಡಿಲ್ಲ ಅಂಥೇಳಿ ಕೊನೆಯ ಮನುಷ್ಯರಿಗೆ ಆಹಾರ ಬೇಕು ಅನ್ನುವಂಥ ಕೊನೆಯ ಮನುಷ್ಯರಿಗೆ ನಮ್ಮ ವಿಧಾನಸಭಾ ಕ್ಷೇತ್ರದ ಮೂಲಕ, ನಮ್ಮ ಪಾರ್ಟಿಯ ಮೂಲಕ, ನಮ್ಮ ಶಾಸಕರ ಮೂಲಕ ವಿತರಣೆ ಮಾಡಬೇಕು ಅನ್ನುವಂಥ ನಿರ್ದೇಶನ ನೀಡಿ 15,000 ಕಿಟ್ಗಳನ್ನು ಇವತ್ತು ಸಿದ್ಧತೆಯನ್ನು ಮಾಡಿಕೊಂಡು ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಾಗಲೇ 5,000 ಕಿಟ್ಗಳನ್ನು ಅವರು ಬೇರೆ ಬೇರೆ ಮೂಲಗಳಿಂದ ಹಂಚಿದ್ದನ್ನು ನಾನು ಗಮನಿಸಿದ್ದೇನೆ. ಒಟ್ಟಿಗೆ ಸುಮಾರು 20,000 ಆಹಾರ ಕಿಟ್ಗಳ ವಿತರಣೆ ಕೇವಲ ಸಂಸದರ, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಜಿಲ್ಲೆಗೆ ಆಗಿದೆ ಅಂತ ಹೇಳಿದ್ರೆ ನನಗನ್ಸುತ್ತೆ ಇದೊಂದು ದಾಖಲೆ ಮತ್ತು ಬಡವರಿಗೆ ಇದೊಂದು ಧ್ವನಿಯಾಗಿದೆ ಅನ್ನುವಂಥ ಭಾವನೆಗಳು ನಮಗಿದೆ. ಸಾಮಾನ್ಯವಾಗಿ ಈ ಕೊರೋನಾ ಬಂದ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆ ಭೌಗೋಳಿಕವಾಗಿ ವಿಮಾನ ನಿಲ್ದಾಣ ಇರುವಂಥ ಜಿಲ್ಲೆ, ನೌಕಾನೆಲೆ ಇರುವಂಥ ಜಿಲ್ಲೆ, ಭಾಳಷ್ಟು ರೈಲುಗಳು ಬಂದು ಹೋಗಿರುವಂಥ ಜಿಲ್ಲೆ, ವಿದೇಶಿ ಮತ್ತು ದೇಶದ ಬೇರೆ ಬೇರೆ ಮೂಲಗಳಿಂದ ಸಂಪರ್ಕ ಇರುವಂಥ ಜಿಲ್ಲೆ. ಆದ್ದರಿಂದಾಗಿ ಕೊರೋನಾದ ಸಂಪರ್ಕಕ್ಕೆ ಸಾಕಷ್ಟು ವಿಫಲವಾದಂಥ ವ್ಯವಸ್ಥೆಗಳಿರುವಂಥ ಕೆಲವೇ ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆ ಒಂದು. ಆದರೆ ಸಂಸದ ನಳಿನ್ ಕುಮಾರ್ ಅವರ ಮಾರ್ಗದರ್ಶನ ಮತ್ತು ನಮ್ಮ ಇಡೀ ತಂಡ, ಜಿಲ್ಲಾಡಳಿತ ತಂಡ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿದೆ.